ನಮ್ಮ ಒಂದು ಕಿರು ಕಾಣಿಕೆ, ಕೃತಜ್ಞತಾ ಮನೋಭಾವನೆಯ ಆ ಒಂದು ಗೌರವವನ್ನು ತಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಮಾನ್ಯ ಮಾಜಿ ಅಧ್ಯಕ್ಷರು, ನಮ್ಮ ಸಂಸದರು ನಮ್ಮ ಪ್ರೀತಿಯ ಕೊಡುಗೆಯನ್ನು ಸಹಸೆಯಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. बोलो भारत माता की, बोलो भारत माता की। नलिन कुमार कटेल जी की, नलिन कुमार कटेल जी की, नलिन कुमार कटेल जी की। बोलो भारत माता की, भारतीय जनता पार्टी के वंदे वंदे, नरेंद्र मोदी जी के, जेपी नड्डा जी के, येडियुरप्पा जी के, विजयेंद्र येडियुरप्पा जी के, नलिन कुमार कटेल जी के। बोलो भारत माता की। भारतीय जनता पार्टी ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯನಿರ್ವಹಣಾ ತಂಡದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸಾಗರ ರಾಧಾಕೃಷ್ಣ ಆಳ್ವಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು, ನಮ್ಮ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಂಜೀವ ಮಠಂದೂರ್ ಅವರೇ, ರಾಜೇಶ್ ಕಾವೇರಿ ಅವರೇ, ರಾಮದಾಸ್ ಬಂಟ್ವಾಳ ಅವರೇ, ಸೇರಿರುವಂತಹ ಜಿಲ್ಲೆಯ ಮಂಡಲದ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಾಯಕನನ್ನಾಗಿ ಮಾಡಬಲ್ಲ ಒಂದು ಏಕೈಕ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಅದಕ್ಕೆ ಇವತ್ತು ಜೀವಂತ ಉದಾಹರಣೆಯಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರನ್ನಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕೆ ವಿಶೇಷವಾಗಿ ನಾನು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೆ. ಸಾಕಷ್ಟು ವಿಷಯಗಳನ್ನ ಸಂಜೆವಣ್ಣ ಉಲ್ಲೇಖ ಮಾಡಿದರು. ಆದರೆ ನಮ್ಮ ಜಿಲ್ಲೆಯಲ್ಲಿ 3 ಬಾರಿ ಸಂಸದರಾಗಿ 15 ವರ್ಷವನ್ನ ಪೂರ್ತಿಗೊಳಿಸಿರುವಂತಹ ಒಬ್ಬ ಸಂಸದ ಇದ್ರೆ ಅದು ನಳಿನ್ ಕುಮಾರ್ ಕಟೀಲ್ ಅಂತ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳ್ಕೊಳ್ಬಹುದು. ಸಂಘಟನೆಯ ಜವಾಬ್ದಾರಿಯನ್ನ ಪಾರ್ಟಿಯ ವರಿಷ್ಠರು ನೀಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿಯ ಸಂಘಟನೆಗೆ ಚ್ಯುತಿ ಬರದ ರೀತಿಯಲ್ಲಿ ಆ ಸಂಘಟನೆಗೆ ನ್ಯಾಯವನ್ನ ಕೊಡುವುದರ ಮುಖಾಂತರ ಸಂಘ ಪರಿವಾರದ ಪ್ರತಿಯೊಂದು ಆಯಾಮದಲ್ಲಿ ರಾಷ್ಟ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಮಾದರಿಯಾಗಿತ್ತು ಅದೇ ರೀತಿ ಕರ್ನಾಟಕದ ನಮ್ಮ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿಕೊಂಡು ಒಬ್ಬ ಸಮರ್ಥ ನಾಯಕತ್ವವನ್ನು ಪಾರ್ಟಿಗೆ ನೀಡುವುದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಆರಿಸಿದಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಬೇಕು. ಈ ಪಾರ್ಟಿಗೆ ಅನೇಕ ಜನ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ, ಅನೇಕ ಜನ ಪಾರ್ಟಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಇವತ್ತಿನ ವರ್ತಮಾನದ ಕಾಲದಲ್ಲಿ ಬಹುಶಃ ವಿಶೇಷವಾಗಿ ಈ ರಾಜ್ಯದಲ್ಲಿ 18 ಬಾರಿ ಪ್ರವಾಸ ಮಾಡುವುದರ ಮುಖಾಂತರ ಇವತ್ತಿನ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಶಬಾಸಗಿರಿಯನ್ನ ಪಡೆದಿರುವಂತಹ ಒಬ್ಬ ರಾಜ್ಯದ ಅಧ್ಯಕ್ಷ ಇದ್ರೆ ಅದು ನಳಿನ್ ಕುಮಾರ್ ಕಟೀಲ್ ಅಂತ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಅವರ ಅವಧಿಯಲ್ಲಿ ನಡೆದಿರುವಂತಹ ಗ್ರಾಮ ಪಂಚಾಯತ್ನ ಚುನಾವಣೆಯಿಂದ ಹಿಡಿದು ಅನೇಕ ಉಪಚುನಾವಣೆಗಳು ಇರಬಹುದು,
ಪ್ರತಿಯೊಂದರಲ್ಲೂ ಜಯಬೇರಿ ಆಗಿದ್ದನ್ನು ಗಮನಿಸಿದ್ದೇವೆ. ಆದರೆ ಬಹಳ ಪ್ರಾಮುಖ್ಯವಾಗಿ ಬೆಳಗಾವಿನ ರಾಜ್ಯಕ್ಕೆ ನಮಗೆಲ್ಲರಿಗೂ ಮಾಧ್ಯಮದಲ್ಲಿ ನಾವು ನೋಡಿ ತಿಳಿದಿದ್ದೇವೆ. ಬಹುಶಃ ಬೆಳಗಾವಿನಲ್ಲಿ ಇಷ್ಟರವರೆಗೆ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಪಾರ್ಟಿಯ ಸಿಂಬಲ್ ಅಲ್ಲಿ ಚುನಾವಣೆ ನಡೆದಿರಲಿಲ್ಲ. ನಮ್ಮ ಕಾರ್ಯಕರ್ತರು ಸಮೇತ ಪಕ್ಷೇತರ ರೀತಿಯಲ್ಲಿ ಸ್ಪರ್ಧೆ ಮಾಡಿ ಕೊನೆಗೆ ಎಲ್ಲರೂ ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚನೆ ಮಾಡಿ ಅಧಿಕಾರವನ್ನು ಪಡೆದದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಬೆಳಗಾವಿನ ಮಹಾನಗರ ಪಾಲಿಕೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯ ಅಡಿಯಲ್ಲಿ ನಮ್ಮ ಕಾರ್ಯಕರ್ತರು ಸ್ಪರ್ಧೆ ಮಾಡುವುದರ ಮುಖಾಂತರ ಆ ಮೊದಲ ಅವಧಿಯಲ್ಲೇ ಬೆಳಗಾವಿನಲ್ಲಿ ಪೂರ್ಣ ಬಹುಮತದ ಆಡಳಿತವನ್ನ ಮಹಾನಗರ ಪಾಲಿಕೆ ಪಡಿಬೇಕಾದ್ರೆ ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ನೇತೃತ್ವ ಅಂತ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ ಬಂದ್ರೆ. ಈ ರೀತಿ ಯಾವುದೇ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ರಾಜಿ ಮಾಡಿಕೊಳ್ಳದೆ ನಮ್ಮ ರಾಜ್ಯದ ಸಂಘಟನೆಯ ಎಲ್ಲ ಪ್ರಮುಖರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಸಂದರ್ಭದಲ್ಲಿ ಗುಂಪುಗಾರಿಕೆಯನ್ನು ನಡೆಸದೆ ಪ್ರತಿಯೊಬ್ಬ ನಾಯಕರನ್ನ ಜೊತೆಯಲ್ಲಿ ತೆಗೆದುಕೊಳ್ಳುಕೊಂಡು ಹೋಗುವುದರ ಮುಖಾಂತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಬಹಳ ವ್ಯವಸ್ಥಿತವಾಗಿ ವಿಸ್ತರಣೆ ಮಾಡಿದಂತಹ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಅನೇಕ ಕೆಲಸ ಕಾರ್ಯಗಳು, ಸಂಘಟನೆಯ ಕೆಲಸ ಕಾರ್ಯಗಳು ಅದು ಬೂತ್ ಮಟ್ಟಕ್ಕೆ ವಿಸ್ತರಣೆ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ನಮ್ಮ ಪಾರ್ಟಿ ನಮ್ಗೆ ಗೊತ್ತಿದೆ, ಅಧಿಕಾರಕ್ಕೋಸ್ಕರ ಸ್ಥಾಪನೆ ಆದಂತ ಪಾರ್ಟಿ ಅಲ್ಲ. ಒಂದು ರಾಷ್ಟ್ರದ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಇಟ್ಕೊಂಡು ರಾಷ್ಟ್ರೀಯ ವಿಚಾರಧಾರೆಯನ್ನ ಮೂಲ ಸಿದ್ಧಾಂತವನ್ನ ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಸಂಘಟನೆ. ಅಧಿಕಾರದ ಗೊತ್ತಿಗೆ ನಮಗೆ ಮುಖ್ಯ ಅಲ್ಲ, ಈ ರಾಷ್ಟ್ರದ ಪುನರ್ ನಿರ್ಮಾಣ ಆಗಬೇಕು ಎನ್ನುವ ದೃಷ್ಟಿಕೋನದಿಂದ ಕಾರ್ಯಕರ್ತರನ್ನೇ ಆಧಾರವಾಗಿಟ್ಟುಕೊಂಡು ಕಾರ್ಯಕರ್ತರನ್ನ ಬೆಳೆಸುವುದರ ಮುಖಾಂತರ ಆ ಕಾರ್ಯಕರ್ತರಲ್ಲೇ ನಾಯಕನನ್ನ ಸೃಷ್ಟಿ ಮಾಡಿಸುವುದರ ಮುಖಾಂತರ ಒಂದು ರಾಜಕೀಯವಾಗಿ ಪ್ರಬಲವಾಗಿ ಮೂಡಿಬಂದಿರುವಂತಹ ಸಂಘಟನೆ. ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ, ರಾಜ್ಯದಲ್ಲಿ ಅನೇಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಗ್ರಾಮ ಪಂಚಾಯತ್ನಿಂದ ರಾಷ್ಟ್ರ ಮಟ್ಟದ ತನಕ ನಮ್ಮ ಸರ್ಕಾರ ಇದೆ. ಆದ್ರೆ ಯಾವತ್ತೂ ನಮಗೆ ಸರ್ಕಾರ ಬಂದಿದೆ ಅಂತ ಹೇಳಿ ನಮ್ಮ ಸಿದ್ಧಾಂತವನ್ನ ಮರೆತಿಲ್ಲ, ನಮ್ಮ ಕಾರ್ಯ ಪದ್ಧತಿಯಲ್ಲಿ ನಾವು ವ್ಯತ್ಯಾಸವನ್ನ ಮಾಡಿಲ್ಲ, ನಾವು ಮಾಡುವಂತಹ ಸಂಘಟನೆಯ ಪರಿಶ್ರಮದ ಕೆಲಸವನ್ನ ನಿಲ್ಲಿಸಲಿಲ್ಲ, ಅಥವಾ ಅಧಿಕಾರ ಕೈತಪ್ಪಿ ಹೋಯಿತು ಅಂತ ಎನ್ನುವ ಭ್ರಮ ನಿರಸನದಲ್ಲಿ ನಮ್ಮ ಸಂಘಟನೆ ಕಾರ್ಯವನ್ನ ನಾವು ಕುಂಠಿತಗೊಳಿಸಲಿಲ್ಲ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಇರಲಿ, ನಮ್ಮೆಲ್ಲರ ಗುರಿ ಅದು ಸಂಘಟನೆ. ಆ ಸಂಘಟನೆ ಆತ್ಮ ಯಾವುದು ಅಂತ ಕೇಳಿದ್ರೆ ನಮ್ಮ ಬೂತ್. ನಮ್ಮೆಲ್ಲ ಸಂಘಟನೆಯ ಕೆಲಸ ಕಾರ್ಯಗಳು ಅದು ಬೂತ್ ಮಟ್ಟದಲ್ಲಿ ಅನುಷ್ಠಾನ ಆದಾಗ ಮಾತ್ರ ನಮ್ಮ ಸಂಘಟನೆಯಲ್ಲಿ ಯಶಸ್ಸು ಬಂದಿದ್ದನ್ನು ನಾವು ಕಂಡಿದ್ದೇವೆ. ಇಲ್ಲಿ ಕೂತಿರುವಂತಹ ಈ ತಂಡ ನಮ್ಮ ಸಂಘಟನೆಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡಲಿಕ್ಕಿರುವಂತಹ ತಂಡ. ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. ಆದರೆ ನಾವು ಸೋತಿದ್ದೇವೆ ಎನ್ನುವ ದೃಷ್ಟಿಯಿಂದ ವಿಚಲಿತರಾಗದೆ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೆ ಸಂಘಟನೆಯನ್ನ ವಿಸ್ತರಣೆ ಮಾಡುವಂತಹ ಜವಾಬ್ದಾರಿ ಯಾರು ಅಂತ ಕೇಳಿದ್ರೆ ಇಲ್ಲಿ ಕೂತಿರುವಂತಹ ನಮ್ಮ ತಂಡದ್ದು. ನಾವೇ ಕ್ರಮನಿರಸನಕ್ಕೆ ಒಳಗಾದ್ರೆ ನಮ್ಮ ಕೆಳಗಿರುವಂತಹ ಕಾರ್ಯಕರ್ತರು ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ. ಆದರೆ ಯಾವುದೇ ಸಂದರ್ಭದಲ್ಲಿ ನಾವು ಯಾವ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೆ ಮುಂದೆ ಬರುವಂತಹ ಚುನಾವಣೆ ಬಹಳ ಪ್ರಮುಖವಾದಂತಹ ಚುನಾವಣೆ. ಈ ಲೋಕಸಭಾ ಚುನಾವಣೆ ನಮ್ಮ ಕೇವಲ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಥವಾ ನಾವು ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಎನ್ನುವ ಕಾರಣದಿಂದ ನಡೆಯುವಂತಹ ಚುನಾವಣೆಯಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತ ನಂತರ ಈ 6 ತಿಂಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡುತ್ತಿರುವಂತಹ ಅರಾಜಕತೆಯನ್ನು ನಾವು ಕಂಡಿದ್ದೇವೆ. ಕಾನೂನು ಸುವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿದೆ. ತುಷ್ಟೀಕರಣದ ನೀತಿಯನ್ನು ರಾಜಕಾರಣದಲ್ಲಿ ಇವತ್ತು ತರ್ತಾ ಇದ್ದಾರೆ. ದೇಶದ ರಾಜಕಾರಣವನ್ನು ಇವತ್ತು ಕರ್ನಾಟಕದಲ್ಲಿ ತರ್ತಾ ಇದ್ದಾರೆ. ಅದರಿಂದಾಗಿ ಮುಂದಿನ ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯಕ್ಕೋಸ್ಕರ, ಈ ದೇಶದ ಸಂಸ್ಕೃತಿ ಧರ್ಮ ಪರಂಪರೆಯ ಉಳಿವಿಗೋಸ್ಕರ, ಅದಕ್ಕಿಂತಲೂ ಹೆಚ್ಚಾಗಿ ಜಗತ್ತಿನ ಉಳಿವಿಗೋಸ್ಕರ ನಡೆಯುತ್ತಿರುವ
ಇದೆ. 2014ರಲ್ಲಿ ಅವರು ಜವಾಬ್ದಾರಿಯನ್ನ ಪ್ರಧಾನಮಂತ್ರಿ ಜವಾಬ್ದಾರಿಯನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಭಾರತದ ಸ್ಥಿತಿಗತಿ ಹೇಗಿತ್ತು? ಈ 10 ವರ್ಷದ ಅವಧಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವತೆ ಯಾವ ಮಟ್ಟಕ್ಕೆ ಬೆಳೆದಿದೆ? ಆರ್ಥಿಕವಾಗಿ ಭಾರತ ಇವತ್ತು 5ನೇ ಸ್ಥಾನದಲ್ಲಿ ಇದೆ. ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿ ಕಳೆದ ತಿಂಗಳು ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೊಮ್ಮೆ ನನಗೆ ಅವಕಾಶ ಕೊಡಿ, ನೀವು 3ನೇ ಬಾರಿಗೆ ನನಗೆ ಅವಕಾಶವನ್ನ ಕೊಟ್ಟರೆ ಭಾರತವನ್ನ ಜಗತ್ತಿನ 3ನೇ ಆರ್ಥಿಕ ಶಕ್ತಿಯಾಗಿ ನಾನು ಮಾಡ್ತೇನೆ ಎನ್ನುವ ಒಂದು ಸಂಕಲ್ಪವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಆ ಸಂಕಲ್ಪ ನನಸಾಗಬೇಕಾದ್ರೆ ಅವರ ಸಂಕಲ್ಪಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ಗೆದ್ದೇ ಗೆಲ್ತೇವೆ. ಅಧಿಕಾರಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಬರ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಈ ಬಾರಿ ಬರುವಂತಹ ಅಧಿಕಾರ, ಈ ಬಾರಿ ಅವರು ಗೆಲ್ಲುವಂತಹ ವಿಚಾರದಲ್ಲಿ ಇನ್ನಷ್ಟು ನಮ್ಮ ಸಂಸದರು ಜಾಸ್ತಿ ಸಂಖ್ಯೆಯಲ್ಲಿ ಗೆಲ್ಲಬೇಕು. ನಮ್ಮ ಜಿಲ್ಲೆಯ ಸಂಸದರು ಇನ್ನಷ್ಟು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಬೇಕು ಎನ್ನುವ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಈಗಾಗಲೇ ಹೊಸ ಮತದಾರರ ಪಟ್ಟಿ ಬಂದಿದೆ, ಕರಡು ಮತದಾರರ ಪಟ್ಟಿ ಬಂದಿದೆ, ಸೇರ್ಪಡೆಯ ಕಾರ್ಯಗಳು ಇವತ್ತು ನಡೀತಾ ಇದೆ. ನಮ್ಮೆಲ್ಲ ಚುನಾವಣೆ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ವಿಶೇಷವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಹೊಸ ಹೊಸ ಮತದಾರರ ಸೇರ್ಪಡೆಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟ ಪರಿಣಾಮದಿಂದ ಪ್ರತಿಯೊಂದು ಬೂತಿನಲ್ಲಿ ಬಿಜೆಪಿಯ ವೋಟ್ ಜಾಸ್ತಿ ಆಗಿದೆ, ಬಿಜೆಪಿಯ ಮತ ಬ್ಯಾಂಕ್ಗಳು ಜಾಸ್ತಿ ಆಗಿ ಬಂದಿದೆ. ಅದೇ ರೀತಿ ಇನ್ನಷ್ಟು ಬಿಜೆಪಿಯ ಓಟುಗಳು ಜಾಸ್ತಿ ಆಗಬೇಕಾದ್ರೆ ಈ ವೋಟರ್ ಲಿಸ್ಟ್ ನ ಸೇರ್ಪಡೆಯ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಬೂತಿನಲ್ಲಿ ಸ್ವಲ್ಪ ಪ್ರವಾಸವನ್ನ ಮಾಡೋದ್ರ ಮುಖಾಂತರ ನಮ್ಮ ಪರಿಸರದಲ್ಲಿ ಇರುವಂತಹ ಹೊಸ ಮತದಾರರನ್ನ ಹುಡುಕಿ ಅವರನ್ನ ನೋಂದಣಿ ಮಾಡುವ ಮುಖಾಂತರ ಪ್ರತಿಯೊಂದು ಬೂತಿನಲ್ಲಿ ಬಿಜೆಪಿಗೆ ಹೊಸ ಹೊಸ ಮತದಾರರು ಸೇರ್ಪಡೆ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಈ ದೇಶದ ದೃಷ್ಟಿಯಿಂದ, ನಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುವಂತಹ ಚುನಾವಣೆ ಎಂಬುದನ್ನ ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ನಮ್ಮೆಲ್ಲರ ಮನಸ್ಸಿನ ಬೇಸರ ಬೇಗುದಿದಂತ ಬದಿಗಿಟ್ಟುಕೊಂಡು ರಾಷ್ಟ್ರ ಎನ್ನುವುದನ್ನ ಕಣ್ಮುಂದೆ ಇಟ್ಟುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ನಾವೆಲ್ಲರೂ ನಮ್ಮ ನಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಮಹಾಶಕ್ತಿ ಕೇಂದ್ರ ಇರಬಹುದು, ಶಕ್ತಿ ಕೇಂದ್ರ ಇರಬಹುದು, ನಮ್ಮ ಬೂತ್ ಇರಬಹುದು, ಈ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಪಾರ್ಟಿಯ ಸಂಘಟನೆಯ ವಿಸ್ತರಣೆಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡುವ ಮುಖಾಂತರ, ಸಂಘಟನೆಗೆ ಶಕ್ತಿಯನ್ನು ಕೊಡುವ ಮುಖಾಂತರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ವಿಶೇಷವಾದಂತಹ ಪ್ರಚಂಡ ಬಹುಮತದಿಂದ ನಾವೆಲ್ಲ ಗೆಲ್ಲಿಸುವುದರ ಮುಖಾಂತರ ರಾಷ್ಟ್ರದ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ, ಬೋಲೋ ಭಾರತ್ ಮಾತಾ ಕಿ. ಕುಸುಮಚಂದ್ರ ಪದ ವೇದಿಕೆ ಬಂದು ಜಿಲ್ಲಾಧ್ಯಕ್ಷರು ಮುಂದಿನ ಅವಧಿಯಲ್ಲಿ ನಿಮ್ಮ ಕಾರ್ಯಕರ್ತರು ಉತ್ತಮವಾಗಿ ಸಾಗಿ ಅಂತೇಳಿ ತಾವು ಆಶಿಸ್ತೇವೆ. ನನ್ನನ್ನ 4 ವರ್ಷಗಳ ಕೆಳಗೆ 4 ವರ್ಷ 3 ತಿಂಗಳ ಹಿಂದೆ ಆಗ ನಾನು ಕೇರಳದ ಪ್ರಧಾನಿಯಾಗಿದ್ದೆ. ಕೇರಳ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿಯಾಗಿ ತಿರುವನಂತಪುರದಲ್ಲಿ ನಡೀತಕ್ಕಂಥ ರಾಜ್ಯ ಕಾರ್ಯಕ್ರಮಕ್ಕೆ ನಾನು ರಾತ್ರಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ರಾತ್ರಿ 2 ಗಂಟೆಗೆ ನನಗೆ ಅಮಿತ್ ಶಾ ಆಗಿನ ರಾಷ್ಟ್ರೀಯ ಅಧ್ಯಕ್ಷರು ದೂರವಾಣಿ ಮಾಡಿ, ನಾಳೆ ನೀನು ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡುತ್ತದೆ ಹೋಗಲೇನು. ನಾನು ರಾತ್ರಿ ನಿದ್ದೆ ಹೊತ್ತು ಮಲಗಿದ್ದೆ, ಎದ್ದು ಕನಸಲ್ಲಿ ಹೇಳಿದ್ರು ಅಂತ ಮತ್ತು ನನಗೆ ಸಂಶಯ. ಬೆಳಗ್ಗೆ ನಾವು ಹೋಗದೆ ಬೇಡ ಅಂತ ಹೇಳುವಾಗಿರಲಿಲ್ಲ, ಯಾಕಂದ್ರೆ ಅವರು ಅಷ್ಟೇ ಹೇಳಿದ್ರು. ಫೋನ್ ಇಟ್ಟು ಮರುದಿವಸ ಬೆಳಿಗ್ಗೆ ನಾನು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಟಿವಿಯಲ್ಲಿ ಬಂದಾಗ
ಸಂಜೀವನ ಶಾಸಕರಾಗಿ ಅವರ ಪದಗ್ರಹಣ ಆಗಿದೆ. ಅಲ್ಲಿ ಒಂದು ಅಭಿನಂದನಾ ಸಭೆ ಇತ್ತು. ಅಭಿನಂದನಾ ಸಭೆ ಸ್ವೀಕಾರ ಮಾಡಿದಾಗ ನಾನೊಂದು ಮಾತಿನ ಉಲ್ಲೇಖ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅನುಗ್ರಹ, ನಿಮ್ಮೆಲ್ಲರ ಪ್ರೀತಿಯಿಂದ 3 ಬಾರಿ ಲೋಕಸಭಾ ಸದಸ್ಯರ ಸ್ಥಾನದಲ್ಲಿ ಅವಕಾಶಗಳು ಸಿಕ್ಕಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಪಾರ್ಟಿ ಗುರುತಿಸಿ ರಾಜ್ಯಾಧ್ಯಕ್ಷ ಮಾಡಿದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಆಗಿದ್ದೇನೆ ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ 7 ಶಾಸಕರು ನಮ್ದಿದ್ದಾರೆ. ವಿಶ್ವಾಸದಲ್ಲಿ 7 ಶಾಸಕರು ಸಮರ್ಥರಿದ್ದಾರೆ. ಇಡೀ ಜಿಲ್ಲೆಯ ಸಮಸ್ಯೆಗಳಿಗೆ ಹೆಗಲು ಕೊಡತಕ್ಕಂಥವ್ರು, ಅಭಿವೃದ್ಧಿ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವ್ರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಇಡೀ ರಾಜ್ಯದ ಪ್ರವಾಸ ಮಾಡ್ತೇನೆ. ವಾರಕ್ಕೆ 1 ದಿನ ಮಂಗಳೂರಿಗೆ ಬರ್ತೇನೆ. ಬಾಕುಳಿದಂತಹ ದಿನಗಳನ್ನು ರಾಜ್ಯದ ಪ್ರವಾಸ ಮಾಡಿ ನನಗೆ ಹಿರಿಯರ ಜವಾಬ್ದಾರಿ ಕೊಟ್ಟಾಗ ಒಂದು ಶಬ್ದದ ನೆನಪುಗಳನ್ನು ಮಾಡಿದೆ. ನಿನಗೆ ಯಾಕೆ ಜವಾಬ್ದಾರಿ ಕೊಟ್ಟಿದೆ ಕೇಳಿದ್ರೆ, ನೀನು ಮಾಸ್ ಲೀಡರ್ ಆಗಬೇಕು ಅಂತ ಅಲ್ಲ, ಪಾರ್ಟಿಯನ್ನ ಮಾಸ್ ಆಗಿ ಬೆಳೆಸಬೇಕು ಹಳ್ಳಿಗಳಿಗೆ. ಹಾಗಾಗಿ ಒಂದು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಸಂಘಟನಾತ್ಮಕವಾಗಿ ಪಾರ್ಟಿಯನ್ನ ಬೆಳೆಸಬೇಕು. ಸಂಘಟನೆಯ ಆಧಾರದಲ್ಲಿ ಹೇಗೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟನೆಯ ಆಧಾರದಲ್ಲಿ ಬೆಳೆದಿದ್ದ, ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಬೆಳಿಬೇಕು ಅನ್ನುವಂತಹ ಆಶಯ ಬಂತು. ಆ ಕಾರಣಕ್ಕೆ ನಾನು ರಾಜ್ಯ ಪ್ರವಾಸ ಮಾಡ್ತೇನೆ. ಹಾಗಾಗಿ ಇರ್ತಕ್ಕಂಥ 10 ಜನ ಚಪ್ಪಾಳದಲ್ಲಿ ಸ್ವೀಕಾರ ಮಾಡಿದೆ. ಹಾಗಾಗಿ ನಾನು ಕಳೆದ 4 ವರ್ಷಗಳಲ್ಲಿ ಈ ರಾಜ್ಯ ಪ್ರವಾಸ ಮಾಡುವಂಥ ಅವಕಾಶಗಳು ಸಿಕ್ಕಿತ್ತು. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ 18 ಬಾರಿ ಪ್ರವಾಸ ಮಾಡಿ ಪಂಚಾಯತ್ನಿಂದ ಎಲ್ಲ ಚುನಾವಣೆಗಳಲ್ಲಿ ನಾವು ಗೆಲುವನ್ನು ತಂದಿದ್ದೇವೆ. ಅನಿವಾರ್ಯ ಮನೆಯ ಚುನಾವಣೆಯಲ್ಲಿ ಸೋಲಾಗಿದೆ, ಅದನ್ನು ನಾನು ನೈತಿಕವಾಗಿ ಗೊತ್ತಿದ್ದೇನೆ. ಆದರೆ ನಾನು ಹೆಚ್ಚಿನ ಸಮಯವನ್ನು ರಾಜ್ಯಕ್ಕೆ ಕೊಟ್ಟಿದ್ದೇನೆ. ಆ ಕಾರಣಕ್ಕೆ ಇಡೀ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿಕ್ಕಾಗಲಿಲ್ಲ. ಹಿಂದಿನಾಗಿ ಕ್ಷೇತ್ರಗಳಿಗೆ ಪ್ರವಾಸ ಮಾಡಲಿಕ್ಕಾಗಲಿಲ್ಲ. ಸಹಜವಾಗಿರ್ತಕ್ಕಂಥ ಕಾರ್ಯಕರ್ತರು ನೋವುಗಳು ಸಿಗಲಿಲ್ಲ ಅನ್ನತಕ್ಕಂಥ ಭಾವನೆಗಳು ಇದ್ದೇ ಇರುತ್ತೆ. ಅದನ್ನು ಸಮಲಕ್ಕೆ ಮಾಡತಕ್ಕಂಥ ಕೆಲಸ ಆಗಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಪ್ರವಾಸ ಮಾಡ್ತೇನೆ ಅಂತ ಹೇಳ್ತಾ, ಮೊನ್ನೆ ಜವಾಬ್ದಾರಿ ಮುಕ್ತ ಆದ್ಮೇಲೆ ಈ 8 ವಿಧಾನಸಭಾ ಕ್ಷೇತ್ರಗಳ ಪ್ರವಾಸವನ್ನು ಮಾಡ್ತಾ ಇವತ್ತು ಸುಮಾರು 4 ಮಂಡಲಗಳ ಪ್ರವಾಸ, 6 ಮಂಡಲಗಳ ಪ್ರವಾಸಗಳನ್ನು ಮುಗಿಸಿದೆ. ಹಾಗಾಗಿ ಇವತ್ತು ಪುತ್ತೂರಿಗೆ ಬಂದಿದೆ. ಒಂದ್ಸಾರಿ ಕಾರ್ಯನಿರ್ವಹಣಾ ತಂಡದ ಜೊತೆ ಸಂವಾದಗಳನ್ನು ಮಾತನಾಡಿ ಆ ನಂತರ ಕೆಳಗೆ ಇಳಿಯೋಣ ಅಂತ ಹೇಳಿ ಇವತ್ತು ಪುತ್ತೂರಿನ ಕಾರ್ಯನಿರ್ವಹಣಾ ತಂಡದ ಜೊತೆ ಮಾತನಾಡುವಂಥ ಅವಕಾಶಗಳು ಸಿಕ್ಕಿದ್ದಾರೆ. ಬಂದಾಗ ನನಗೆ ಗೊತ್ತಿರಲಿಲ್ಲ, ಈಗ ಅಭಿನಂದನಾ ಸಭೆಯನ್ನು ಇಟ್ಟಿದ್ದೀವಿ ಜೊತೆಗೆ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ನಾನು ಸಂತೋಷಪೂರ್ವಕವಾಗಿ ವಿಚಾರ ಮಾಡಿದ್ದೇನೆ. ಹಾಗಾಗಿ ಸಂಘನ ಬಹಳ ಉಲ್ಲೇಖಗಳನ್ನು ಮಾಡಿದರು. ನಿಮ್ಮ ಪ್ರೀತಿ, ವಿಶ್ವಾಸ ಪಾರ್ಟಿ ಕಾರ್ಯಕರ್ತರು ಬೆಳೆಸಿರೋದನ್ನು ನಾನು ಬೆಳೆದಿದ್ದೇನೆ. ನಮ್ಮ ಮನೆತನದಲ್ಲಿ ಅಥವಾ ನನ್ನ ರಕ್ತದಲ್ಲಿ ಎಲ್ಲೋ ರಾಜಕಾರಣ ಕಾಣುವುದಿಲ್ಲ. ರಾಜಕಾರಣದ ಆಶಯದಿಂದ ನಾನು ರಾಜಕಾರಣಕ್ಕೆ ಬಂದಿಲ್ಲ. ಸುಳ್ಯದ ವಿಧಾನಸಭಾ ಕ್ಷೇತ್ರ, ಪುತ್ತೂರು ತಾಲೂಕಿನ ಈಗ ಕಡಮದ ವಾರ್ತಾಡಂತ ಮಂಜುನಾಥ ನಗರದಿಂದ ಕುಗ್ರಾಮದಿಂದ ಬಂದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಿದ್ಧಾಂತ ಮತ್ತು ವಿಚಾರಗಳಿಗೆ ಕಟ್ಟಿಬಿದ್ದು ಇವತ್ತು ಆ ಕಾರ್ಯವನ್ನು ಮಾಡತಕ್ಕಂಥ, ವಿಚಾರದ ಆಧಾರದಲ್ಲಿ ಕಾರ್ಯ ಮಾಡತಕ್ಕಂಥ ಅವಕಾಶಗಳಲ್ಲಿ ಸಂಘಟನೆ ನನ್ನನ್ನು ಬೆಳೆಸಿದೆ. ಹಾಗಾಗಿ ನನ್ನ ಬೆಳವಣಿಗೆಯಲ್ಲಿ ಕಾರಣೀಭೂತ ಯಾವುದು ಅಂತ ಹೇಳಿದ್ರೆ ಸಂಘಟನೆ ಮತ್ತು ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರು ನನ್ನನ್ನು ಬೆಳೆಸಿದ್ದೀರಿ, ನಿಮಗೆ ಋಣಿಯಾಗಿ. ಹಾಗಾಗಿ ಹೆಚ್ಚು ನಾನು ಅದರ ಬಗ್ಗೆ ಉಲ್ಲೇಖ ಮಾಡಬೇಕು. ಕೊಟ್ಟಿರುವ ಜವಾಬ್ದಾರಿಯನ್ನ ಅದರಲ್ಲಿ ಸಾಧನೆ ಮಾಡಿದ್ದೇನೆ ಅಂತ ನಾನು ಹೇಳುವುದಿಲ್ಲ. ಆದರೆ ಚ್ಯುತಿ ಬಾರದ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗಿದ್ದೇನೆ. ಆದರ್ಶದ ರಾಜಕಾರಣವನ್ನು ಮಾಡಿದ್ದೇನೆ, ಪ್ರಾಮಾಣಿಕ ರಾಜಕಾರಣವನ್ನು ಮಾಡಿದ್ದೇನೆ, ವಿಶ್ವಾಸದ ರಾಜಕಾರಣವನ್ನು ಮಾಡಿದ್ದೇನೆ ಅಂತ ಹೇಳಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೇಳಬಲ್ಲೆ. ಮಾಡಿದ್ದೇನೆ ನಾನು. ಹಾಗೆ ಹೇಳಿದ್ರು ಇವತ್ತಿನವರೆಗೆ ರಾಜ್ಯದಲ್ಲಿ ಮಾಡಿದ ಕೆಲಸದ ಗುಂಪುಗಾರಿಕೆ
ಅಭಿನಂದನೆ. ಇದು ಇಡೀ ಸಮಸ್ತವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಅಭಿನಂದನೆ ಅವರಿಗೆ ಅರ್ಪಣೆ ಮಾಡ್ತೇನೆ. ನಾನು ಬೆಳೆದಿದ್ರೆ ಅದು ಕಾರ್ಯಕರ್ತರ ಹಿತದ ದೃಷ್ಟಿಯಿಂದ ಕಾರ್ಯಕರ್ತರಿಂದ ಅವರಿಗೆ ಅರ್ಪಣೆ ಮಾಡ್ತೇನೆ. ನಾನು ಕೇಳಬಹುದು ಯಾವುದಕ್ಕೋಸ್ಕರ ಎಲ್ಲವನ್ನ ಸಂಜೀವನ ಹೇಳಿದ್ದಾರೆ. ಹಾಗಾಗಿ ನಾನು ಹೇಳಿದ್ರೆ ಏನಾಗುತ್ತೆ, ಅದು ವೈಯಕ್ತಿಕ ಪ್ರಚಾರ ಆಗುತ್ತೆ. ನಾನು ಇನ್ನೂ ಪ್ರಚಾರ ತಗೊಳ್ಳೋದು ವೈಯಕ್ತಿಕವಾಗಿರ್ತಕ್ಕಂಥ, ಯಾಕೆ ಹೇಳಿದ್ರೆ ನಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ವಿಶೇಷ, ನಮ್ಮ ಪಾರ್ಟಿ ವ್ಯಕ್ತಿ ಆಧಾರಿತ ಅಲ್ಲ, ನಮ್ಮ ಪಾರ್ಟಿ ವಿಚಾರ ಆಧಾರಿತ. ನಳಿನ್ ಕುಮಾರ್ ಅನ್ನತಕ್ಕಂಥದ್ದು ಇಲ್ಲಿ ಶೂನ್ಯ. ಇಲ್ಲಿರ್ತಕ್ಕಂಥದ್ದು ನಮ್ಮದು ಒಂದೇ ಗುರಿ, ಅದು ಸಿದ್ಧಾಂತ ಮತ್ತು ನಮ್ಮ ಚಿಹ್ನೆ ಆಗಿರ್ತಕ್ಕಂಥ ಕಮಲ. ಕಮಲವೇ ಕಾರಬೇಕು. ಹಾಗಾಗಿ ಕಮಲಕ್ಕೆ ಅರ್ಪಣೆ. ನೀವು ಕೊಟ್ಟಿರುವಂತಹ ಎಲ್ಲ ಇದನ್ನು ನಾನು ಕಮಲಕ್ಕೆ ಅರ್ಪಣೆ ಮಾಡ್ತೇನೆ, ಕಾರ್ಯಕರ್ತರ ಪಾದಗಳಿಗೆ ಅರ್ಪಣೆ. ಹಾಗಾಗಿ ಸ್ಪಷ್ಟತೆ ನಮಗಿದೆ. ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೆ, ಇದು ನನ್ನ ಮನೆತನದ ಆಸ್ತಿ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಪಾರ್ಟಿ ಏನು ನಿಶ್ಚಯ ಮಾಡೋದು ಅದಕ್ಕೆ ಬದ್ಧನಾಗಿ, ಪಾರ್ಟಿ ನಿಶ್ಚಯ ಮಾಡಿದ ವಿಚಾರಗಳಿಗೆ ಸಿದ್ಧಾಂತಕ್ಕೆ ಬದ್ಧನಾಗಿ, ಪಾರ್ಟಿ ಏನು ಹೇಳುತ್ತೋ ಅದನ್ನೇ ಮಾಡುವಂತ ಕಾರ್ಯ ನಾನು ಮಾಡ್ತೇನೆ ಹೊರತು ನನ್ನ ವೈಯಕ್ತಿಕವಾಗಿ ಯಾವ ಅಭಿಲಾಷ ಅಭಿಪ್ರಾಯವೂ ಇಲ್ಲ. ಹಾಗಾಗಿ ಕಳೆದ 4.5 ವರ್ಷಗಳಲ್ಲಿ ನಿಮ್ಮ ಜೊತೆ ಇದ್ದು ಕಾರ್ಯಕರ್ತನಾಗಿ ಮೇಲಕ್ಕೆ ಬಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವ ಲೋಕಸಭಾ ಸದಸ್ಯನಾಗಿ 14.5 ವರ್ಷ ಕೆಲಸ ಮಾಡಿದ ಅನುಭವದ ಆಧಾರದಲ್ಲಿ ನೀವೆಲ್ಲ ಪ್ರೀತಿ ಇಟ್ಟು ನಾವು ಮಾಡಿರೋ ಸಣ್ಣ ಸಣ್ಣ ಕೆಲಸವನ್ನು ಗುರುತು ಮಾಡಿ ಇವತ್ತು ದೊಡ್ಡದಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ. ಆ ಅಭಿನಂದನೆಗಳೆಲ್ಲವೂ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಮಾಡಿರುವ ಕಾರ್ಯಗಳಿಗೆ, ಸಾಧನೆಗಳಿಗೆಲ್ಲ, ಕೆಲಸಗಳಿಗೆ ಅಂತ ತಿಳ್ಕೊಂಡು ಸಂಜೀವನ ಬಹಳ ಸುಂದರವಾಗಿ ಹೇಳಿದರು. ಈ ಜಿಲ್ಲೆಗೆ ಬಂದಿರತಕ್ಕಂಥ ಅನುದಾನ ಅತಿ ಹೆಚ್ಚು ಅನುದಾನವನ್ನು ಗೊತ್ತಿರಲಿ. ನಾವು ಯಾವಾಗಲೂ ತುಲನೆ, ಎರಡು ಸರ್ಕಾರಗಳು ಇದ್ದಾಗ ತುಲನೆ ಹೇಗೆ ಮಾಡಬೇಕು ಹೇಳುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಇದನ್ನು ಕಲಿಸಬೇಕು. ನಾವು ವ್ಯತ್ಯಾಸಗಳನ್ನು ಮಾಡಬೇಕು. ನಾವು ಒಂದ್ಸರಿ ಜನಪ್ರತಿನಿಧಿಗಳಾದಾಗ ನಮ್ಮ ಕಾರ್ಯಕರ್ತರಲ್ಲಿ ಏನಿದೆ ಅಂತ ನಾವು ಹೋರಾಟ ಮನೋಭಾವದಿಂದ ಬಂದವರು. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನಮ್ಮ ಜನಸಂಘ ಇರ್ಬೋದು, ಅಥವಾ ನಮ್ಮ ಪರಿವಾರದ ಕಾರ್ಯಕರ್ತರು ಹೋರಾಟದಿಂದ ಬರುವುದು. ಹಾಗೆ ಅಧಿಕಾರ ಸಿಕ್ಕಾಗ ನಾವು ಹೋರಾಟವನ್ನು ಮಾಡ್ತಾ ಬಿಡ್ತೀವಿ. ಹಾಗಾಗಿ ನಾವು ಮಾಡಿರೋ ಕೆಲಸ ಕಾರ್ಯಗಳ ತುಲನೆಗಳನ್ನ ಮಾಡೋದು ನಾವು ಸ್ವಲ್ಪ ಜಾಗೃತಿ ವಹಿಸುವುದಿಲ್ಲ. ಇವತ್ತು ನಾವು ತುಲನೆ ಯಾವಾಗ ಮಾಡಬೇಕು? ನನಗನ್ಸಿದ್ದು ನೀವು 2 ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. 2014 ಹಿಂದೆ ಭಾರತ ಹೇಗಿತ್ತು, 2014 ನಂತರದ ಭಾರತ ಹೇಗಿತ್ತು. ಆದರೆ ನಾವು ತುಲನೆ ಮಾಡಿದಾಗ, ಮೋದಿ ಸರ್ಕಾರದ ಸಾಧನೆಗಳನ್ನ ತುಲನೆ ಮಾಡಿದಾಗ 2014 ನನ್ನ ಹಿಂದೆ ಇರ್ತಕ್ಕಂಥ ಎಲ್ಲ ಸರ್ಕಾರಗಳನ್ನು ಯೋಚನೆ ಮಾಡಿ, ಅದೇ ರೀತಿ ಜಿಲ್ಲೆಯ ಅಭಿವೃದ್ಧಿಯ ಯೋಜನೆಗಳನ್ನು ಮಾಡಿದಾಗ 2014 ಹಿಂದೆ ಹೇಗಿತ್ತು, 2014 ಮುಂದೆ ಹೇಗಿತ್ತು. ನಾನು 2009 ಲೋಕಸಭಾ ಸದಸ್ಯ. ಹಾಗೆ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಬಂತು, UPA ಸರ್ಕಾರ ಬಂತು. ಆ ವರ್ಷ ಒದ್ದಾಡಿ ಜಿಲ್ಲೆಯವರು ಮಂತ್ರಿಗಳಿದ್ರು, ಆಸ್ಕರ್ ಫರ್ನಾಂಡಿಸ್ ಇದ್ರು, ವೀರಪ್ಪ ಇದ್ರು. ಒದ್ದಾಡಿ ನಮ್ಮ ಜಿಲ್ಲೆಗೆ ಬಂದ ಹಣ ಒಟ್ಟು 4,500 ಕೋಟಿ. 2014 ಇವತ್ತಿನವರೆಗೆ ನಮ್ಮ ಜಿಲ್ಲೆಗೆ ಬಂದಿರೋ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರೋ ಹಣ 52,000 ಕೋಟಿ. ಒಟ್ಟಿಗಿರುವ ಪ್ರಪೋಸಲ್ಗಳು ಸ್ಯಾಂಕ್ಷನ್ ಅಂತ ಎಲ್ಲ ನೋಡಿದ್ರೆ 76,000 ಕೋಟಿ ಹೋಗುತ್ತೆ. ನಾಡಿದಾಗೂ 76,000. ನಾನು MP ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಇರಲಿಲ್ಲ, ಈಗ ಪಾಸ್ಪೋರ್ಟ್ ಆಫೀಸ್. ನೆನಪು ಮಾತ್ರ ಮಾಡ್ತೀನಿ, ನಾನು MP ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏರ್ಪೋರ್ಟ್ ಮಧ್ಯಾಹ್ನವರೆಗೆ ಹಳೆ ಏರ್ಪೋರ್ಟ್. 2010 ಹೊಸ ಏರ್ಪೋರ್ಟ್ ಆಯ್ತಲ್ಲ, ಅನಂತಕುಮಾರ್ ಇದ್ದಾಗ ಸ್ಯಾಂಕ್ಷನ್ ಆಗಿತ್ತು. ನಾವು ಪೂರ್ತಿ ಮಾಡಿದೆವು, ಕಾಮಗಾರಿ ಬೇಗ ತಗೊಂಡು 2010 ಆಯಿತು. ಇವತ್ತು ಬಹಳ ಖುಷಿಯಲ್ಲಿರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ಅತಿ ದೊಡ್ಡ ಏರ್ಪೋರ್ಟ್ ಅದು ಮಂಗಳೂರಿದೆ. ಮುಂದಿನ ವರ್ಷ ಇನ್ನೊಂದು ಏರ್ಪೋರ್ಟ್ ಆಗುತ್ತೆ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇದರಲ್ಲಿ ಮಾಡಿದೆ. ಪೋರ್ಟ್ ಸಂದಿತ್ತು, ಇವತ್ತು ಪೋರ್ಟ್ ದೊಡ್ಡದಾಗಿದೆ, ಸ್ಮಾರ್ಟ್ ಪೋರ್ಟ್ ಆಗಿದೆ. ಇವತ್ತು ಗೋವಾ, ಕಾರವಾರ ಇದೆಲ್ಲವನ್ನು ಮೀರಿ ಅತಿ ಲಾಭದಾಯಕ ಪೋರ್ಟ್ ಯಾವುದು ಹೇಳಿದ್ರೆ ಮಂಗಳೂರು ಪೋರ್ಟ್ ಆಗ್ತದೆ. ನಾನು ಬಂದಾಗ, ನೀವು ನೋಡಿದ್ರೆ ಯೂಟ್ಯೂಬ್ಗಳಲ್ಲಿ ನೋಡಿದ್ರೆ, ನಾನು ಆಗ ಒಂದು ಪ್ರಾರಂಭದಲ್ಲಿ MP ಆದಾಗ ನಿಮ್ಮ ಆಸೆ ಏನು ಅಂತ ಕೇಳಿ, ಹಾಗಾದ್ರೆ ನಾನು ಒಂದು ಆಸೆ ಇದೆ, ಏನು ಅಂತ ಕೇಳಿದ್ರೆ ಈ ಬಾರಿ ಲೋಕಸಭಾ ಸದಸ್ಯ ಪೂರ್ತಿ ಆದರೆ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬರುವಂಥ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಿಸುವಂಥ ಪ್ರಯತ್ನ. ಇವತ್ತು ಖುಷಿ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹೈವೇಗಳು ಚತುಷ್ಪಥ ರಸ್ತೆಗಳಾಗಿ ಪರಿವರ್ತನೆ ಆಗ್ತದೆ. ಒಂದ್ಸಾರಿ ಬೆಂಗಳೂರು ಮಂಗಳೂರು ನೋಡಿ ಪರಿವರ್ತನೆ ಆಗ್ತದೆ. ಕಾಮಗಾರಿ ಬೇಗ ತಗೊಂಡಿದೆ, ನಿಧಾನಕ್ಕಾಗಿ ಸ್ವಲ್ಪ ಕಾಮಗಾರಿ
ಆಗ್ತಾರೆ ಜನ, ಆದ್ರೆ ಕಾಮಗಾರಿ ನಡೀತಾ ಇದೆ, ವೇಗ ತಗೊಂಡಿದೆ. ಈ ವರ್ಷದ 24 ಡಿಸೆಂಬರ್ ಒಳಗೆ ಬೆಂಗಳೂರು BC ರೋಡಿಂದ ಅಡ್ಡವರೆಗೆ ಪೂರ್ತಿ ಕಾಮಗಾರಿ ಮುಗಿಸ್ತೇವೆ. ಡಿಸೆಂಬರ್ 24. ಮಾನಿ ಮೈಸೂರು ಈಗಾಗಲೇ DPR ಟೆಂಡರ್ ಆಯ್ತು. ಬಿಕರ್ನಗಟ್ಟೆಯಿಂದ ಕಾರ್ಕಳದವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ವೇಗ ತಗೊಂಡಿದೆ. ನಾನು ಬಂದಾಗ 2009ರಲ್ಲಿ 10ರಲ್ಲಿ ನಾವು 9ರಲ್ಲಿ ಆಗ್ತಿದೆ, 12ರಲ್ಲಿ ಟೆಂಡರ್ ಐತಿ. ಯಾವುದು ತಲಪಾಡಿಯಿಂದ ಹೆಜ್ಮಾಡಿವರೆಗೆ 14ರಲ್ಲಿ ಕೆಲಸ ಪ್ರಾರಂಭ, ಅದಕ್ಕೆ ಅನುದಾನ 15ರಲ್ಲಿ, 19ಕ್ಕೆ ನಾವು ಪೂರ್ತಿ ಮಾಡಿದ್ದೇವೆ. ಇವತ್ತು ತಲಪಾಡಿಯಿಂದ ಹೆಜ್ಮಾಡಿವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿಗಳು ನೀವು ಉಳ್ಳಾಲಕ್ಕೆ ಉಳ್ಳಾಲ ಸಂಖ್ಯೆ ಹೇಗಿತ್ತು 1 ವರ್ಷದಲ್ಲಿ ಮುಗಿಸಿದ್ರು. ಹೆಜ್ಮಾಡಿ ಪಾವಂಜ ಸಂಖ್ಯೆ ಹೇಗಿತ್ತು, ಸೇತುವೆ ಹೇಗಿತ್ತು ಗಮನಿಸಿ, 1 ವರ್ಷದಲ್ಲಿ ಮುಗಿಸಿದ್ರು. ಇವತ್ತು ಗುರುಕುಲ ಸೇತುವೆ ಕಾಮಗಾರಿ ನಡೀತದೆ, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗ್ತದೆ. ಸಂಜಾನ ಹೇಳಿದ್ರು ಪುತ್ತೂರಲ್ಲಿ APMC ರೈಲ್ವೆ ವಿವೇಕಾನಂದ ಈಗ ಕಾಮಗಾರಿಗಳು ಪ್ರಾರಂಭ ಆಗಿದೆ, ಅದಕ್ಕಿಂತ ಇವತ್ತು ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ. ಅದಕ್ಕಿಂತ ನಾನು ಬಂದ ಮೇಲೆ ಆದರ್ಶ ರೈಲ್ವೆ ಸ್ಟೇಷನ್ ಪುತ್ತೂರು ಇದ್ದಾಗಿರ್ತಕ್ಕಂಥದ್ದು ನಿಮ್ಮ ರಸ್ತೆ ಮಹಾನಗರ ಪುತ್ತೂರು ನಗರ ಪಾಲಿಕೆ ಬೇಕಾಗುತ್ತೆ. ಇಡೀ ದೇಶದಲ್ಲಿ ಒಂದೇ ಒಂದು ಪೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್, ಅದು ಕೊಚ್ಚಿಗೆ ಹೋಗಿತ್ತು. ಅದನ್ನು ನಾನು ನಿರ್ಮಲಾ ಸೀತಾರಾಮನ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದು ಕೈಕಾಲ ಹಿಡಿದು ನಾವು ಕೊಚ್ಚಿಯಿಂದ ಮಂಗಳೂರಿಗೆ ತಂದೆ. ಇಡೀ ದೇಶದಲ್ಲಿ ಒಂದು ಪೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್, ಅದು ಮಂಗಳೂರಿಗೆ ಬಂದಿದೆ. 1,000 ಕೋಟಿ ರೂಪಾಯಿ. ಇವತ್ತು ಮಂಗಳೂರು ಇಡೀ ದೇಶದಲ್ಲಿ 2 ಫ್ಲಾಗ್ಶಿಪ್ ಪಾರ್ಕ್ ಸ್ಯಾಂಕ್ಷನ್ ಆಯ್ತು ಅನಂತಕುಮಾರ್, ಅದರ ಒಂದು ಆಗಲೇ ಇಲ್ಲ. ಆದ್ರೆ ಇವತ್ತು ಮಂಗಳೂರಿನ ಫ್ಲಾಗ್ಶಿಪ್ ಪಾರ್ಕ್ ಇವತ್ತು ಇನ್ನು ಒಂದು 6 ತಿಂಗಳಲ್ಲಿ ಅದು ಉದ್ಘಾಟನೆಗೆ ಬರ್ತದೆ. ಫ್ಲಾಗ್ಶಿಪ್ ಪಾರ್ಕ್ ಇಂದಿರಾ ಗಾಂಧಿ ಅವರು 75ರಲ್ಲಿ ಬಂದು ಮಂಗಳೂರಿನ ಮೀನುಗಾರರು ಏನು ಮಗವೇರಿದಾರಲ್ಲ, ಮಗವೇರಿಗೆ ಅವರು ಜಾಗ ಕೊಟ್ಟರು ಅಂತ ಹೇಳಿ ಕೋರ್ಟ್ ಆಯ್ತು ಅಂತ ಹೇಳಿ ಅವರನ್ನು ಎಬ್ಬಿಸಿದ್ರು. ಆಗ ಒಂದು ಶಿಲಾನ್ಯಾಸ ಮಾಡಿ ಹೇಳಿದ್ರು, ನಾನು ಇನ್ನು 2 ವರ್ಷದಲ್ಲಿ ಮೀನುಗಾರಿಕೆ ಜಟ್ಟಿ ಮಾಡ್ತೇನೆ ಅಂತ. ಇಂದಿರಾ ಗಾಂಧಿಗೆ ಮಾಡ್ಲಿಕ್ಕೆ ಆಗಲಿಲ್ಲ, ನರೇಂದ್ರ ಮೋದಿ ಅದಕ್ಕೆ ಹಣ ಕೊಟ್ಟರು. ಇವತ್ತು ಆ ಕಾಮಗಾರಿಗಳಾಗ್ತದೆ. ನೀವು ಒಂದ್ಸಾರಿ ಮಂಗಳೂರು ನಗರಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಳ್ತೇನೆ, ರಾತ್ರಿ ಹಗಲು ಹೋಗ್ಲಿಕ್ಕಾಗದ್ರು, ರಾತ್ರಿ ಹೋಗಿ ನೋಡಿ. ಇವತ್ತು ಮಂಗಳೂರಿಗೆ ಒಂದ್ಸಾರಿ ಹೋಗಿ ಕಾರ್ ಶೀಟ್ ಹೋಗಿ ಹೇಗಿತ್ತು, ಕಾರ್ ಶೀಟ್ ಬಂದರೆ ಹೋಗಿ ಹೇಗಾಗಿದೆ ಮಂಗಳೂರು. ಇವತ್ತು ಮಂಗಳೂರು ಪೂರ್ತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿದ್ರೆ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಇದಾಗಿದೆ. ಇವತ್ತು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಮಂಗಳೂರು ಅಲಂಕಾರಕ್ಕೆ ಆಗ್ತಾ ಇದೆ. ಕದ್ರಿ ಪಾರ್ಕ್ ಹೋಗಿ ನೋಡಿ, ಇವತ್ತು ಅಡ್ವಾನ್ಸ್ ನಡೀತಾ ಇದೆ, ಕಾಮಗಾರಿಗಳು ನಡೀತಾ ಇದೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತವಾಗಿದೆ. ಹಿಂದೆ ಪುತ್ತೂರಲ್ಲಿ ಇತ್ತು ಯಾವುದು ನಿಮ್ಮ ಸ್ವಿಮ್ಮಿಂಗ್ ಪೂಲ್, ಸ್ವಲ್ಪ ಒಳ್ಳೆದಿದ್ದದ್ದು ಪುತ್ತೂರು. ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಮಂಗಳೂರಲ್ಲಿ ಆಗಿದೆ. ಅತಿ ದೊಡ್ಡದು, ಇವತ್ತು ಅತಿ ದೊಡ್ಡದಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕೋರ್ಟ್ ನಡೀತಾ ಇದೆ, ಇನ್ನೊಂದು ಶಟಲ್ ಕೋರ್ಟ್ ನಡೀತಾ ಇದೆ, ಒಳಾಂಗಣ ಕ್ರೀಡಾಂಗಣ ನಡೀತಾ ಇದೆ. ಕಾಮಗಾರಿ ಹೇಳಿದ್ರೆ ಮಂಗಳೂರು ಇವತ್ತು ಬೆಳೆಯುತ್ತಾ ಇದೆ. ಹೇಳಿದ್ರೆ ಇದಕ್ಕೆ ಹೇಳಿದೆ, ಎಷ್ಟು 1,000 ಕೋಟಿ ರೂಪಾಯಿ, ಸುಮಾರು 50-52 ಕೋಟಿ ರೂಪಾಯಿ ನಾವು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿಯ ಸರ್ಕಾರದಿಂದ ಆಗಿದೆ. ಅದಕ್ಕೆ ನಾವು ಅದನ್ನು ತುಲನೆ ಮಾಡಬೇಕು. ಬಾಕಿಯೆಲ್ಲ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ನಾನು ಉಲ್ಲೇಖ ಮಾಡಿದೆ, ಒಂದ್ಸಾರಿ ನಾವು ಮೊನ್ನೆ ಮೈ ಮರೆತೇವೆ. ಭಾಗ್ಯಗಳ ಹೆಸರಿನಲ್ಲಿ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅನ್ನು ಗೆಲ್ಲಿಸಿದೆವು. ಇದರ ಪರಿಣಾಮ ಕಳೆದ 6 ತಿಂಗಳಲ್ಲಿ ಯಾವುದೇ ಶಾಸಕರಿಗೆ ಒಂದೇ ಒಂದು ಪಿಡಿಗಾಸು ಅನುದಾನಗಳು ಬಂದಿಲ್ಲ, ಒಂದೇ ₹1 ಅನುದಾನಗಳು ಬಂದಿಲ್ಲ. ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ. ಯಾವಾಗ ಸಂಜೀವನ ಹಣ ತಂದರ 1,000 ಕೋಟಿ ರೂಪಾಯಿಗಳು ಅದರ ಕಾಮಗಾರಿ ಮಾತ್ರ ನಡೀತದೆ. ಯಾವ ಕಾಮಗಾರಿ ಇಲ್ಲ. ಆ ಹಣ ವಾಪಸ್ ತಗೊಂಡೋಗಿದೆ ಸರ್ಕಾರ. ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಕಾಮಗಾರಿ ನಡೀತಾ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ನ ಫಂಡ್ ಅಲ್ಲಿ ನಡೀತಾ ಇದೆ. ನಾವು ಗೋಹತ್ಯೆ ನಿಷೇಧ ಕಾನೂನು ತಂದೆವು, ಸರ್ಕಾರ ವಾಪಸ್ ತಗೊಂಡು. ಮತಾಂತರ ನಿಷೇಧ ಕಾನೂನು ತಂದೆವು, ವಾಪಸ್ ತಗೊಂಡು. ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಕಾಂಗ್ರೆಸ್ ಮಾಡಿದ್ರು. ದೇವಸ್ಥಾನಗಳನ್ನು ಉಳಿಸುವುದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರು. ದೇವಸ್ಥಾನವನ್ನು ಉಳಿಸುವಂತ ಸುಪ್ರೀಂ ಕೋರ್ಟ್ ಎದುರು ನಾವು ಮಾಡಿದ್ರು. ಅದ್ಯಾಕೆ? ಪ್ರವೀಣ್ ನಿಟ್ಟಾರ್ ಹತ್ಯೆ, ಅದಕ್ಕಿಂತ ಮುಂಚೆ ಹರ್ಷ ಹತ್ಯೆ ಗೊತ್ತಿರಬೇಕು. ನಾವು ಹೇಳಬೇಕು ಸ್ಪಷ್ಟವಾಗಿ. ಹರ್ಷ ಹತ್ಯೆ ಆಗುವವರೆಗೆ ಈ ರಾಜ್ಯದಲ್ಲಿ ಕಾನೂನು ಇರಲಿಲ್ಲ, ಮರ್ಡರ್ಗಳಿಗೆ ಇರಲಿಲ್ಲ. ನಾವು ಹರ್ಷ ಹತ್ಯೆಯನ್ನು ಬದಲಾವಣೆ ಮಾಡಿ ಹರ್ಷನ ಮನೆಗೆ 10 ಲಕ್ಷ ರೂಪಾಯಿ ನಮ್ಮ ಸರ್ಕಾರದಿಂದ ಕೊಟ್ಟೆವು. ಪ್ರವೀಣ್ ನಿಟ್ಟಾರ್ ಮನೆಗೆ 25 ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ಕೊಟ್ಟೆವು. ಆನಂತರ ಪ್ರವೀಣ್ ನಿಟ್ಟಾರ್ ಹತ್ಯೆ ಹಿಂದೆ ಹೋಗಿ NIAಗೆ ಕೊಟ್ಟು NIA ಮುಖಾಂತರ ಇವತ್ತು KFDಯನ್ನು ನಿಷೇಧ ಮಾಡಿದ್ರೆ ಅದು ಒಂದು ಘಟನೆಯಿಂದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಅವರನ್ನು ಬಿಡುಗಡೆ ಮಾಡ್ತೀವಿ, ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಳಿದ್ರೆ ಈ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆದವರಿಗೆ ಜೈಲು, ಇವತ್ತು ಮೀಡಿಯಾದವರ ಮೇಲೆ ಕೇಸ್ ಆಗ್ತಾ ಇದೆ. ಈ ಸರ್ಕಾರ
ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ರೈತರ ಆತ್ಮಹತ್ಯೆ ನೆನಪು ಮಾಡಿ, ಮೊನ್ನೆ 6 ತಿಂಗಳಲ್ಲಿ ಈ ರಾಜ್ಯದಲ್ಲಿ ಒಟ್ಟು ರೈತರು 300 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. 300 ಜನ ರೈತರ ಆತ್ಮಹತ್ಯೆ. ಪುತ್ತೂರಲ್ಲಿ 2 ಮಾಡಲಾಯಿತು, ಉಡುಪಿಯಲ್ಲಿ ಒಂದೇ ಮನೆಯಲ್ಲಿ 4 ಮಾಡಲಾಯಿತು. ನಿರಂತರವಾಗಿರ್ತಕ್ಕಂಥ ಹೇಳಿದ್ರಲ್ಲ, ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲ ಆಗಿದೆ. ಅದಕ್ಕೆ ಹೇಳಿದ್ರೆ ನಮ್ಮ ಮೈಮರೆವಿನ ಕಾರಣಕ್ಕೆ ಏನಾಗಿದೆ ಅನ್ನುವಂಥದ್ದು ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದೆ. ಹೀಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಮುಂದಿನ 2 ಚುನಾವಣೆಗಳು ತಕ್ಷಣ ಬರ್ತದೆ. 3 ಚುನಾವಣೆಗಳು, ಒಂದು ವಿಧಾನ ಪರಿಷತ್ತಿನ ಚುನಾವಣೆ 2 ಸ್ಥಾನಕ್ಕೆ, ಲೋಕಸಭಾ ಚುನಾವಣೆ ಮತ್ತು ಅದಾದ ತಕ್ಷಣ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ. ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಬೇರಿಯನ್ನು ಹೊಡಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ. ಅದಕ್ಕೋಸ್ಕರ ಕಾರ್ಯನಿರ್ವಹಣಾ ತಂಡದ ಮುಖಾಂತರ ನಾವು ಈ ಸಭೆಯಿಂದ ಮುಂದಿನ ದಿನಗಳ ಚುನಾವಣೆಯ ಪರ್ವ ಅಂತ ಹೇಳ್ತಾ ನಾವು ಕಾರ್ಯವನ್ನು ವಿಸ್ತಾರ ಮಾಡಬೇಕು ಅಂತ ಹೇಳುವಂಥ ವಿನಂತಿಯೊಟ್ಟಿಗೆ ಇವತ್ತು ನಿಮ್ಮ ಜೊತೆ ನೀವು ಕೊಟ್ಟಿರುವಂತಹ ಅಭಿನಂದನೆಗೆ ಪೂರಕವಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ಎಷ್ಟು ಮಾತ್ರ ಹೇಳಬಲ್ಲೆ, ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ. ನಮ್ಮನ್ನು ಹೇಳಿದ್ದೇನೆ, ನೀನು ಹೆಚ್ಚು ಹೇಳಕ್ಕೆ ಹೋಗುದಿಲ್ಲ, ಮತ್ತೆ ಅದನ್ನೇ ಚಲನಗಳಾಗ್ತವೆ. ಎಲ್ಲೋ ರಾಜಕಾರಣದಲ್ಲಿ ನಾನು ಮುಟ್ಟಿಲ್ಲ, ಯಾವುದೇ ವ್ಯವಹಾರಗಳನ್ನು ಮುಟ್ಟಿಲ್ಲ ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ಒಟ್ಟು ನಾವು ಕಾರ್ಯಕರ್ತರಾಗಿ ಅದೇ ಹೇಳಿದ್ರು ಸುದರ್ಶನ್, ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಬ್ಬ ಲೋಕಸಭಾ ಸದಸ್ಯ ಆಗ್ಬೋದು, ಒಬ್ಬ ಪಾರ್ಟಿಯ ಅಧ್ಯಕ್ಷ ಆಗ್ಬೋದು ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ಇವತ್ತು ಈ ರೀತಿಯಲ್ಲಿ ನಮ್ಮ ಪಾರ್ಟಿ ನಡೀತದೆ. ಅದಕ್ಕೋಸ್ಕರ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.